ಭಾರತದ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಮಹತ್ವದ ಸ್ಥಾನ ನೀಡಲಾಗಿದೆ. ಹೆಣ್ಣು ದೇವರ ಸ್ವರೂಪಿಣಿ ಎನ್ನುವುದು ನಂಬಿಕೆ ಮತ್ತು ಆಚರಣೆಯಲ್ಲಿ ತಲತಲಾಂತರದಿಂದ ಬಂದಿದೆ. ಅಲ್ಲಲ್ಲಿ ಕೇಳುವ ಹೆಣ್ಣಿನ ಮೇಲಿನ ಅತ್ಯಾಚಾರ ಮನಕಲಕುವುದಾದರೂ ಇಂದಿಗೂ ಹೆಣ್ಣನ್ನು ಪೂಜಿಸುವ ಆಚರಣೆ ಮತ್ತು ಪದ್ಧತಿ ಜೀವಂತವಾಗಿರುವುದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತಿದೆ. ಇಂದಿನ ವೈರಲ್ ಸೆಗ್ಮೆಂಟಲ್ಲಿ ಅಂತಹದೊಂದು ವಿಡಿಯೋ ನಿಮಗಾಗಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ भगवती हेशिति कंठ कुटुंबिनी भूरि कृते